ನಮಸ್ಕಾರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ಸಲ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಆಯೋಜಿಸಬೇಕೆಂದು ನಿರ್ಧಾರ ಮಾಡಿದೆ. ಈ ಸಂಸ್ಥೆ ನಮ್ಮ ಪೂರ್ವ ಚೀಫ್ ಆಫ್ ಬ್ರಹ್ಮಕುಮಾರೀಸ್ ದಾದಿ ಪ್ರಕಾಶ್ ಮಣಿಜಿ ಇವರ ಸ್ಮರಣಾರ್ಥವಾಗಿ 22ನೇ ತಾರೀಕು ಆಗಸ್ಟ್ ಶುಕ್ರವಾರ ದಿನದಂದು ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಉರ್ವ ಸ್ಟೋರ್ಸ್ ಅಶೋಕ್ ನಗರ್ ಮ್ಯಾಂಗ್ಳೂರು ಈ ಸ್ಥಳದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೂ ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಬೇಕಂತ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಬ್ರಹ್ಮಕುಮಾರೀಸ್ ಸಂಸ್ಥೆ ಆಧ್ಯಾತ್ಮಿಕ ಸಂಸ್ಥೆ, ಜೊತೆಗೆ ಸಮಾಜಮುಖಿಯಾಗಿಯೂ ಕೂಡ ಈ ಸಂಸ್ಥೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತದೆ. ರಕ್ತದಾನದ ಮಹತ್ವ ಅದನ್ನು ಎಲ್ಲರಿಗೂ ಅದು ಗೊತ್ತಾಗಬೇಕು. ರಕ್ತದಾನ ಅಂತಂದ್ರೇ ಮಹಾದಾನ. ಈ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾ ಇದೆ. 18 ವರ್ಷದಿಂದ 65 ವರ್ಷದವರೆಗಿನ ಆರೋಗ್ಯ ದೃಷ್ಟಿಯಿಂದ ಯೋಗ್ಯ ಆಗಿರುವಂತಹ ಪ್ರತಿಯೊಬ್ಬರೂ ಕೂಡ ಈ ರಕ್ತದಾನದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ನಮ್ಮ ಒಂದು ಹನಿ ರಕ್ತ ಬೇರೆಯವರ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಒಂದು ಮಹತ್ತರವಾದಂತಹ ಸಮಾಚಾರಕ್ಕೆ ತಮ್ಮ ಪತ್ರಿಕೆಯಲ್ಲಿ ವ್ಯಾಪಕ ಪ್ರಚಾರ ನೀಡಿ ಜನರಿಗೆ ಉತ್ಸಾಹ ತುಂಬುವ ಹಾಗೆ ಮಾಡಿ ಅವರನ್ನು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳೋ ಹಾಗೆ ಮಾಡಬೇಕಾಗಿ ನಮ್ರ ವಿನಂತಿ. ಓಂ ಶಾಂತಿ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ನಾವು ಆಯೋಜನೆ ಮಾಡೋದು ಮೊದಲೇ ಬಾರಿ. ನನ್ನ ಹೆಸರು ಬ್ರಹ್ಮಕುಮಾರಿ ವಿಶ್ವೇಶ್ವರಿ. ನಾನು ಬ್ರಹ್ಮಕುಮಾರಿ ಅಂಬಿಕಾ. ನಾನು ಕೌನ್ಸಿಲರ್ ಆಗಿದ್ದೀನಿ. ರೇವತಿ ಸಾನಿ, BK ರೇವತಿ ಸಾನಿ.